ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯ 6 ಕಡೆಗಳಲ್ಲಿ ಸ್ಥಾಪಿಸಿರುವಂತಹ ಸ್ಪೀಡ್ ರೈಡರ್ ಕ್ಯಾಮೆರಾಗಳು ಸಂಚಾರ ನಿಯಮ ಉಲ್ಲಂಘಿಸುವ ವಾಹನಗಳ ಬಗ್ಗೆ ಕಣ್ಗಾವಲು ಇರಿಸಿದ್ದು ಕಳೆದ ಒಂದು ವಾರದಲ್ಲಿ ನಿಯಮ ಉಲ್ಲಂಘಿಸಿದ ಒಟ್ಟು 46,753 ವಾಹನಗಳನ್ನು ಪತ್ತೆ ಹಚ್ಚಿವೆ. ಈ ಸಂಬಂಧ ಈವರೆಗೆ 235 ಮಂದಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪಡುಬಿದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಚ್ಚಿಲ, ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯ ದಂಡತೀರ್ಥ, ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯ ತೆಕ್ಕಟ್ಟೆ, ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಾಸಿ, ಬೈಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆರ್ಗಾಲ್ ಮತ್ತು ಪಡುಬಿದ್ರೆ ಬೆಳ್ಮಣ್ ರಾಜ್ಯ ಹೆದ್ದಾರಿಯ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಧೂಪದಕಟ್ಟೆಯಲ್ಲಿ ಒಟ್ಟು 6 ಅತ್ಯಾಧುನಿಕ ಸ್ಪೀಡ್ ರೈಡರ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳನ್ನು ಉಡುಪಿ ಜಿಲ್ಲಾ ಪೊಲೀಸ್ ಕಚೇರಿಯ ನಿಯಂತ್ರಣ ಕೊಠಡಿಯಲ್ಲಿ ಯಾವ ರೀತಿಯಾಗಿ ಮಾನಿಟರ್ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಮಾರ್ಗದರ್ಶನದಲ್ಲಿ ಕಂಟ್ರೋಲ್ ರೂಮ್ ಎಸ್ಐ ಅಜ್ವಲ್ ಇಬ್ರಾಹಿಂ ಮಂಗಳವಾರ ಮಾಧ್ಯಮದವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇ 21ರಿಂದ ಕಾರ್ಯಾರಂಭಗೊಂಡ ಈ 6 ಕ್ಯಾಮೆರಾಗಳು ಅಳವಡಿಸಿರುವ ಸ್ಥಳದಲ್ಲಿ ಕಳೆದ 7 ದಿನಗಳಲ್ಲಿ ಒಟ್ಟು 3,99,319 ವಾಹನಗಳು ಸಂಚರಿಸಿದ್ದು, ಇದರಲ್ಲಿ 46,753 ವಾಹನಗಳು ನಿಯಮಗಳನ್ನು ಉಲ್ಲಂಘಿಸಿರುವುದು ಕಂಡುಬಂದಿದೆ. ಒಟ್ಟು 29,484 ದ್ವಿಚಕ್ರ, ತ್ರಿಚಕ್ರ, ಲಘು ವಾಹನಗಳು ಮತ್ತು 2,279 ಘನ ವಾಹನಗಳು, ಅತಿವೇಗದ ಚಾಲನೆ, 12,184 ಸೀಟ್ ಬೆಲ್ಟ್ ಧರಿಸದೇ ಇರುವುದು, 11,396 ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ, 2,677 ವಿರುದ್ಧ ದಿಕ್ಕಿನಲ್ಲಿ ಚಾಲನೆ, 2,393 ಟ್ರಿಪಲ್ ರೈಡಿಂಗ್ ಪ್ರಕರಣಗಳು ವರದಿಯಾಗಿವೆ. ಇದರಲ್ಲಿ ಅತಿ ಹೆಚ್ಚು ಅತಿ ವೇಗದ ಚಾಲನೆ ಪ್ರಕರಣಗಳು ಇದ್ದರೆ, 2ನೇ ಸ್ಥಾನದಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿರುವುದು ವರದಿಯಾಗಿದೆ. ಈ ರೈಡರ್ ಕ್ಯಾಮೆರಾಗಳ ಮೂಲಕ ಪ್ರತಿದಿನ 100 ನಿಯಮ ಉಲ್ಲಂಘನೆ ಪ್ರಕರಣಗಳು ವರದಿಯಾಗ್ತಾ ಇದ್ದು, ಪರಿಶೀಲನೆ ನಡೆಸಿ ದಿನಕ್ಕೆ 50ರಿಂದ 100 ಪ್ರಕರಣಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಕರಣ ದಾಖಲಾಗಿದೆ. ಟೋಟಲ್ 28,308 ವೆಹಿಕಲ್ಗಳು ಇವತ್ತು 6 ಕ್ಯಾಮೆರಾಗಳ ಕೆಳಗಡೆ ಪಾಸ್ ಆಗಿದೆ. ಅದ್ರಲ್ಲಿ ನಮಗೆ ಟೋಟಲ್ ವೈಲೇಟರ್ಸ್ 4,526 ವೈಲೇಟರ್ಸ್ ಸಿಕ್ಕಿದ್ದಾರೆ. ಆ ವೈಲೇಟರ್ಸ್ ಅಲ್ಲಿ ನಮಗೆ ಹೈಯೆಸ್ಟ್ ಆಗಿ ಒಫೆನ್ಸ್ ಇರುವಂತದ್ದು ಸ್ಪೀಡ್ ವೈಲೇಷನ್ ಇದೆ 2,500. ಮೆಜಾರಿಟಿ ಆಫ್ ದ ವೈಲೇಷನ್ಸ್ ಇದೆ ನಮಗೆ ಇರೋದು ಸ್ಪೀಡ್ ವೈಲೇಷನ್ಸ್. ನೆಕ್ಸ್ಟ್ ಸೀಟ್ ಬೆಲ್ಟ್ ಇವಾಗ ಇದೆ. ಈ ಎಲ್ಲ ಅಫೆನ್ಸ್ಗಳಿಗೆ ನಾವು ಇಲ್ಲಿ ರಿಯಲ್ ಟೈಮ್ ಅಲ್ಲಿ ನಾವಿಲ್ಲಿ ಮಾನಿಟರ್ ಮಾಡಿಕೊಂಡು 24 ಅವರ್ಸ್ ಮಾನಿಟರ್ ಇದೆ. ರಿಯಲ್ ಟೈಮ್ ಮಾನಿಟರ್ ಮಾಡಿಕೊಂಡು ನಾವು ಯಾವ ಅಫೆನ್ಸ್ಗೆ ಏನು ಸೂಕ್ತ ಕಾನೂನು ಇದೆ ಅದನ್ನು ನಾವು ಇವರಿಗೆ ಮನೆಗೆ ಚಲನ್ ಮೂಲಕ ಜನರೇಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಇಲ್ಲಿ ಸ್ಪೀಡ್ ವೈಲೇಷನ್ ಆಗಿದೆ ಈ ವೆಹಿಕಲ್ದು ನಂಬರ್ ಪ್ಲೇಟ್ ಗೊತ್ತಾಗುತ್ತೆ ನಮಗೆ K20P7449. ಈ ವೆಹಿಕಲ್ದು ಡೀಟೇಲ್ಸ್ ಅನ್ನು ನಾವು ಇಲ್ಲಿಂದ ಡಾಟಾ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇದಕ್ಕೆ ಇಲ್ಲಿಂದ ನೆಕ್ಸ್ಟ್ ಇವರಿಗೆ ನೋಟಿಸ್ ಜನರೇಟ್ ಮಾಡ್ತೀವಿ. ನೋಟಿಸ್ ಜನರೇಟ್ ಮಾಡಿದ ತಕ್ಷಣ ನಮಗೆ ನೋಟಿಸ್ ಜನರೇಟ್ ಆಗುತ್ತೆ. ಏನು ಪ್ರಕರಣಕ್ಕೆ ಏನು ಇದಿದೆ ಆ ಸೂಕ್ತ ಕಾನೂನು ಕ್ರಮದಲ್ಲಿ ಏನಿದೆ ಅಂತ ಅದರ ಜನರೇಟ್ ನೋಟಿಸ್ ಸಿಗುತ್ತೆ. ಇದಕ್ಕೆ ಇವಾಗ ನಾವು ನೋಟಿಸ್ ಜನರೇಟ್ ಮಾಡಿದ್ದೀವಿ. ಅವರ ಅಡ್ರೆಸ್ ಇರುತ್ತೆ, ಎಲ್ಲಿಂದ ನಮ್ಮ ಆಫೀಸ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಆಫೀಸಿಂದ ಇರುತ್ತೆ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀವಿ, ಯಾವುದೇ ಗೊಂದಲಕ್ಕಿಡಬಾರ್ದು ಅಂತ, ಎಷ್ಟು ಲಿಮಿಟ್ ಇದೆ ಅವರಿಗೆ, ಅವ್ರು ಯಾವ ಸ್ಪೀಡಲ್ಲಿ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಯಾವ ವೆಹಿಕಲ್ ನಂಬರು, ಎಲ್ಲಿ ಅಫೆನ್ಸ್ ಮಾಡಿದ್ದಾರೆ, ಏನದು ಸೆಕ್ಷನ್ ಯಾವುದಿದೆ, ಆ ಸೆಕ್ಷನ್ಗೆ ಎಷ್ಟು ಫೈನ್ ಇದೆ ಇಲ್ಲಿ ಕೆಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀವಿ. ಇವರು ಯಾವುದೇ ಇದಾಗಬಾರ್ದು. ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಇದು ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿದ್ರು.